ಪೂಜೆ ಪುರಸ್ಕಾರಕ್ಕೆಲ್ಲ ಪ್ರಥಮವಾದ ಶ್ರೀ ಮಹಾಗಣಪತಿಗಳ ಗ್ರಾಮದೇವರ ಸೋಮನಾಥ ರಾಷ್ಟ್ರೀಯ ಮಲಯಾಚರಣೆ ತಂದು ಶ್ರೀರಾಮ ಸರ್ಕಾರದ 50ನೇ ವರ್ಷದ ವಾರ್ಷಿಕೋತ್ಸವ ಸಂದರ್ಭಗಳು ಇನ್ನು ನಡಪನ ಕ್ರೀಡಾಕೂಟಗಳು ಈ ಜನಕ್ಕೆ ಒಂದು ತೊಂದರೆಗಳು ಕೊಡ್ಲೂಡ ಕ್ರೀಡಾಕೂಟ ನೆರವೇರಿಸಲ್ಪಟ್ಟಿನ ಪುಣ್ಯ ಕೀರ್ತಿ ಆ ಶ್ರೀರಾಮದೇವಿಗ ಒಕ್ಕ ಮುಖ್ಯ ಪ್ರಾಣಿರು ಸ್ವಾಮಿ ಶ್ರೀರಾಮ. ಕ್ರೀಡಾಕೂಟ ಆಯೋಜನೆ ಮಂತದ ಅಂಚೆನೆ ಇನಿ ನಮ್ಮ ಕ್ರೀಡಾಕೂಟದ ಉದ್ಘಾಟನೆಯನ್ನು ಇತ್ತ ಕೆಲವೇ ನಿಮಿಷ ಮಂತೊಂದಿಲ್ಲ. ನಮ್ಮ ಈ ಕ್ರೀಡಾಕೂಟಗೆ ಬತ್ತಿನಂಚಿನ ಬಿನ್ನೆರಾಯನಂಚಿನ ಸದಾಶಿವ ಉಳ್ಳಾಲ್ ನಮ್ಮ ಪ್ರತಿಯೊಂಜಿ ಶ್ರೀರಾಮ್ ಫ್ರೆಂಡ್ಸ್ದ ಆ ಬಕ್ಕ ಶ್ರೀರಾಮ ಭಜನಾ ಮಂದಿರದ ಪ್ರತಿಯೊಂದು ಕೆಲಸಗಳ ನಮಕ್ ಬೆರಿಸಾಯ ದುಪ್ಪುನಂಚಿನ ಸದಾಶಿವ ಉಳ್ಳಾಲ್ ಮೇರೆಗೆ ಧನು ಕೊಲ್ಯ ಮೇರೆ ಭತ್ತದ ಗೌರವ ಸಮರ್ಪಣೆ ಮಂತ್ರಿ ಬಂದಕ್ಕೆ ಏನಂದಿಲ್ಲ. ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ದ ಈ ಮೈದಾನದ ಎಂಗ್ಲ ಪ್ರತಿಯೊಂಜಿ ನೆಕ್ ಕೆಲಸಗಳ ಮೂಲ ಸಹಾಯ ಮನ್ಪುನಂಚಿನ ನಮ್ಮ ಮೈದಾನದ ಕೈತಲ್ದಾರಿ ಆಯ್ನ ಈಶ್ವರ್ ಮಾಸ್ಟರ್ ಉಳ್ಳೇರು ಅರೆಲ್ಲ ಈ ನೆಕ್ ಸ್ವಾಗತ ಮನ್ಪುನ್ ಅರೆಗೆ ನಮ್ಮ ಕ್ಲಬ್ದ ಪ್ರಧಾನ ಕಾರ್ಯದರ್ಶಿ ನಂಚಿನ ಚೇತನ್ ಮೇರೆ ಭತ್ತ ಗೌರವ ಸಮರ್ಪಣೆ ಮಂಡ್ಯದ ಪ್ರಧಾನ ಕಾರ್ಯದರ್ಶಿ ಪ್ರೀತಮ್ ಕೊಲ್ಯ ಮೇರೆ ಭತ್ತ ಗೌರವ ಸಮರ್ಪಣೆ ಕೇನಂದಿಲ್ಲ. ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ದ ಈ ಕ್ರೀಡಾಕೂಟಡು ಎರೆಗಾಣ್ಲ ಒಂಜಿ ಗಾಯ ಅಂಡ ಫಸ್ಟ್ ನೆನಪಾಪುನಿ ನಮ್ಮ ಭಾನುಮತಿ ಆರು ನರ್ಸ್ ಅಂಚ ಅರೆಲ್ಲ ಈ ಸಲ ಎಂಕುಲು ಈ ನೇಕ್ ಲೇಯ್ದ ಅರೆಗೆ ದೇವಕಿ ಕಾಸಿಂಬೆಟ್ಟು ಮೇರೆ ಭತ್ತ ಗೌರವ ಸಮರ್ಪಣೆ ಮನ್ಪಡ ಕೇನಂದಿಲ್ಲ. ಅಂಚಿನೆ ಈ ಸಭೆಗೆ ಕುಡಂಜಿ ಬಿನ್ನೆರಾಯನ ಅಂಚಿನ ಸಂದೀಪ್ ಮಾಲೆ ನಮ್ಮ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ದ ಪೂರ ಸದಸ್ಯರನ್ನ ಮಿತ್ರೇರು ಅಂಚ ಅರೇನು ಈ ಸಭೆಗೆ ಯಾನು ಸ್ವಾಗತ ಮಂತಂದಿಲ್ಲ. ಅಂಚೆನೆ ಕುಡಂಜಿ ಬಿನ್ನೆರಾಯನ ಅಂಚಿನ ದತ್ತೇಶ್ ಅಂಚ ನಮ್ಮ ಈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ದ ಪ್ರತಿಯೊಂದು ಕೆಲಸಗಳ ನಮಕ್ ಬೆರಿಸಾಯ ದುಪ್ಪುನಂಚಿನ ದತ್ತೇಶ್ ಕುಲಾಲ್ ಮೇರೆಲ್ಲ ಈ ಸಭೆಗೆ ಸ್ವಾಗತ ಮಂತಂದಿಲ್ಲ. ಮೇರೆಗೆ ವಿನೀತ್ ಕೊಲ್ಯ ಮೇರೆ ಭತ್ತದ ಗೌರವ ಸಮರ್ಪಣೆ ಮನ್ಪಡ ಬಂದಕ್ಕೆ ಏನಂದಿಲ್ಲ. ಅಂಚೆನೆ ಕುಡಂಜಿ ಬಿನ್ನೆರಾಯನ ಅಂಚಿನ ಶೇಖರ್ ಕನೀರ್ ತೋಟ ಮೇರೆಲ್ಲ ಈ ಸಭೆಗೆ ಸ್ವಾಗತ ಮಂತಂದಿಲ್ಲ. ಮೇರೆಗೆ ಜೀವನ್ ಕೊಲ್ಯ ಮತ್ತು ಗೌರವ ಸಮರ್ಪಣೆ ಮನ್ಪಡಕ್ಕೆ ಏನಂದಿಲ್ಲ. ಭಜನಾ ಮಂದಿರದ ಸದಸ್ಯರಾಯನಂಚಿನ ಈಶ್ವರ್ ಕನೀರ್ ತೋಟ ಮೇರೆಲ್ಲ ಈ ಸಭೆಗೆ ಸ್ವಾಗತ ಮಂತಂದಿಲ್ಲ. ಮೇರೆಗೆ ಆತು ಕೊಲ್ಯ ಹರೀಶ್ ಮೇರೆ ಭತ್ತದ ಗೌರವ ಅರ್ಪಣೆ ಮನ್ಪಡಕ್ಕೆ ಏನಂದಿಲ್ಲ. ಒಕ್ಕೊಂಜಿ ಬಿನ್ನೆರಾಯನಂಚಿನ ಶ್ರೀರಾಮ ಭಜನಾ ಮಂದಿರದ ಮಾಜಿ ಅಧ್ಯಕ್ಷರು ತಾರನಾಥ್ ಗಟ್ಟಿ ಮೇರೆಲ್ಲ ಈ ಸಮಾರಂಭಕ್ಕೆ ಸ್ವಾಗತ ಮಂತಂದಿಲ್ಲ. ಅಂಚನೆ ಶ್ರೀರಾಮ ಭಜನಾ ಮಂದಿರದ ನೂತನ ಅಧ್ಯಕ್ಷರು ಇತ್ತದ ಅಶೋಕ್ ಗಟ್ಟಿ ಸಾರಸ್ವತ ಕಾಲೋನಿ ಅರೆಲ್ಲ ಈ ಸಭೆಗೆ ಸ್ವಾಗತ ಮಂತಂದಿಲ್ಲ.
ಅರೆಗೆ ಅಶೋಕ್ ಕೊಂಡೆ ಬತ್ತದ ಗೌರವ ಸಮರ್ಪಣೆ ಪಂಪೊಂದು ಕೇಂದ್ರ ಅಶೋಕ್ ಕೊಲ್ಯ ಅಧ್ಯಕ್ಷರು ಚಂಚಲಾಕ್ಷ ಮೇರುಲ್ಯರು ಅರೆಲ್ಲ ಈ ಸಭೆಗೆ ಸ್ವಾಗತ ಮಂತೊಂದುಲ್ಲ. ಅರೆಗೆ ವೀಣಾ ಕಣ್ಣೀರ್ ತೋಟ ಮೇರೆ ಬತ್ತು ಭಿನ್ನಾಂಟಿ ಬತ್ತದ ಗೌರವ ಸಮರ್ಪಣೆ ಅಂಚನೆ ಪೂರ ಅತಿಥಿ ಗಣ್ಯರು ದೀಪ ಪ್ರಜ್ವಲನೆ ಮಂತದ ಈ ಕಾರ್ಯಕ್ರಮನ ಉದ್ಘಾಟನೆ ಮನ್ಪಡೊಂದು ಕೇನೊಂದಿಲ್ಲ. ಇನ್ನಿತ ಕ್ರೀಡಾಭಿಮಾನಿಲ ಬೊಕ್ಕ ಈ ಕ್ರೀಡಾ ಕೂಟದ ಪಾಲ್ಗೊಂಡ ಮಾತರೆಲ್ಲ ಉದ್ದೇಶಿಸಿದ ಈ ಗೌರವ ಸ್ಥಾನ ಅಲಂಕಾರ ಮಂತ್ರಂಚಿನ ಶ್ರೀಮತಿ ಭಾನುಮತಿ ಮೇಡಮ್ ಮೇರೊಂದು ರಡ್ಡು ಪಾತರ ಪೊನ್ನಡ ಪಂದ ಈ ದಿನ ಶ್ರೀರಾಮ ಭಜನಾ ಮಂದಿರದ ವಾರ್ಷಿಕೋತ್ಸವದ ಪ್ರಯುಕ್ತ ಇಲ್ಲಿ ಶ್ರೀರಾಮ ಸರ್ಕಲ್ ಫ್ರೆಂಡ್ಸ್ ಸರ್ಕಲ್ನಲ್ಲಿ ವಾರ್ಷಿಕೋತ್ಸವದ ಕ್ರೀಡಾಕೂಟವನ್ನು ಇಟ್ಟುಕೊಂಡಿರುತ್ತಾರೆ. ಅದೇ ರೀತಿ ಈ ಗ್ರೌಂಡು ಯಾವಾಗಲೂ ಜನರಿಂದ ಕಿಕ್ಕಿರಿರ್ತಾರೆ, ಯಾವಾಗಲೂ ಮಕ್ಕಳು ಅವರೆಲ್ಲರೂ ಆಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಕ್ರಿಕೆಟ್ ಪಂದ್ಯಾಟವು ಹಾಗೂ ಕಬಡ್ಡಿ ಪಂದ್ಯಾಟವು ಪ್ರತಿ ವರ್ಷವೂ ನಡೆಯುತ್ತಲೇ ಇರುತ್ತದೆ. ಪ್ರತಿಯೊಂದು ಆಟೋಟ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತದೆ. ಹಾಗೆ ಇಲ್ಲಿ ಈ ಗ್ರೌಂಡ್ನಲ್ಲಿ ವಾಹನದ ಡ್ರೈವಿಂಗ್ ಕ್ಲಾಸು ಸಹ ನಡೀತದೆ. ವಾಹನದ ಡ್ರೈವಿಂಗ್ ಕ್ಲಾಸ್, ಕಾರು ಡ್ರೈವಿಂಗ್ ಹಾಗೂ ರಿಕ್ಷಾ ಡ್ರೈವಿಂಗ್ ಪ್ರತಿಯೊಂದು ಡ್ರೈವಿಂಗು ಸಹ ಕ್ಲಾಸ್ ನಡೆಯುತ್ತದೆ. ಮತ್ತು ಪ್ರತಿಯೊಂದು ಸಮಾಜ ಬಾಂಧವರು ಸಹ ಪ್ರತಿ ವರ್ಷವೂ ಕ್ರೀಡಾಕೂಟವನ್ನು ನಡೆಸ್ತಾ ಇರ್ತದೆ. ಇದೊಂದು ಸಿಟಿಯಲ್ಲಿರುವ ನೆಹರು ಮೈದಾನ ಹಾಗೆ ಇದು ಒಳ್ಳ ಹೆಸರನ್ನು ಪಡೆದಿದೆ ಈ ಗ್ರೌಂಡು. ಹಾಗೆಯೇ ಈ ಮೈದಾನವು ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ಮತ್ತು ಮಹಿಳಾ ಮಂಡಳಿ, ಭಜನಾ ಮಂಡಳಿ ಒಳ್ಳೆಯ ಹೆಸರನ್ನು ತಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ಏರಲೆಂದು ನಾವೆಲ್ಲರೂ ಆಶಿಸೋಣ. ಹಾಗೆ ಈ ದಿನದ ಆಟೋಟ ಕಾರ್ಯಕ್ರಮದಲ್ಲಿ ನಮ್ಮ ಪ್ರತಿ ವರ್ಷವೂ ಶ್ರೀರಾಮ ಭಜನಾ ಮಂಡಳದ ವತಿಯಿಂದ ಕ್ರೀಡೋತ್ಸವವನ್ನು ಚೆನ್ನಾಗಿ ನಡೆಸ್ತಾ ಬಂದಿದ್ದಾರೆ. ಯಾವುದೇ ಭೇದ ಭಾವ ಇಲ್ಲದೆ, ಹಿರಿಯರು ಕಿರಿಯರು ಎಂಬ ಭೇದ ಭಾವ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಬಂದಿದ್ದಾರೆ. ಅವರಿಗೆ ಈ ಶ್ರೀರಾಮ ಭಜನಾ ಮಂಡಳಿ ಹಾಗೂ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ಮತ್ತು ಶ್ರೀರಾಮ ಭಜನಾ ಮಂಡಲ ಈ ಮೂರು ಒಳ್ಳೆಯ ಹೆಸರನ್ನು ತಂದು ಒಳ್ಳೆಯ ರೀತಿಯಲ್ಲಿ ನಡೆಯಲೆಂದು ನಾವೆಲ್ಲರೂ ಆಶಿಸೋಣ. ಹಾಗೆಯೇ ಈ ದಿನ ಮಕ್ಕಳೆಲ್ಲರೂ ಒಳ್ಳೆ ರೀತಿಯಿಂದ ಕಾತುರದಿಂದ ಕಾಯುತ್ತಿದ್ದಾರೆ. ಈ ದಿನವು ಒಳ್ಳೆಯ ರೀತಿಯಲ್ಲಿ ಆಟೋಟ ಸ್ಪರ್ಧೆಯಲ್ಲಿ ಯಾವುದೇ ತೊಂದರೆಯಾಗದಂತೆ ಒಳ್ಳೆಯ ರೀತಿಯಲ್ಲಿ ನಡೆಯಲೆಂದು ನಾವೆಲ್ಲರೂ ಶ್ರೀರಾಮ ದೇವರಲ್ಲಿ ಪ್ರಾರ್ಥಿಸ್ತಾ ನನಗೆ ಮಾತಾಡಲು ಒಂದೆರಡು ಮಾತುಗಳನ್ನು ಆಡಲು ಕೊಟ್ಟಿರುವ ನಿಮಗೆಲ್ಲರಿಗೂ ವಂದನೆಗಳು. ನಮ್ಮನ್ನು ಪೂರ ಉದ್ದೇಶಿತ ಬಾಬು ಸ್ಫೂರ್ತಿದಾಯಕವಾದ ಪಾತ್ರ ಶ್ರೀಮತಿ ಭಾನುಮತಿ ಮೇಡಮ್ ಧನ್ಯವಾದ. ತನಂದು ಗ್ರಾಮದ ದೇವಿಯರು ಸೋಮನಾಥ ದೇವರನ್ನೇ ತರದಗ್ಗಾದು, ಅಪ್ಪೆ ಮಲಯಾಳ ಚಾಮುಂಡಿ ದೇವರಿಗೆ ತರದಗ್ಗಾದು, ಬ್ರಹ್ಮಶ್ರೀ ನಾರಾಯಣ ಗುರುವಿನ ಆಶೀರ್ವಾದೋಡು, ಶ್ರೀರಾಮ ದೇವರನ ಆಶೀರ್ವಾದೋಡ್ಲ ಇನ್ನಿ ಶ್ರೀರಾಮ ಭಜನಾ ಮಂದಿರದ 73ನೇ ವಾರ್ಷಿಕೋತ್ಸವ ಅಂಡಲ ಇನ್ನಿ ಶ್ರೀರಾಮ ಫ್ರೆಂಡ್ ಸರ್ಕಲ್ದ 55ನೇ ವಾರ್ಷಿಕೋತ್ಸವ ಅವೇಲಕ ಮಹಿಳಾ ಮಂಡಲದ 15ನೇ ವಾರ್ಷಿಕೋತ್ಸವ ಈ ಸರ್ ನಡಪೆರಂಡು ನೇತೈನಿ ಕುರಿಕರ್ ಮೇರೆ ಹೆಸರಂಚಿನ ನಮ್ಮ ಊರದ
ನಂಕಪುರ ಮಾರ್ಗದರ್ಶನ ಸದಾಶಿವಲ್ಲರು ಅವೇಲಕ ಮಾಸ್ಟ್ ಅಲ್ಲಕ ಹೆಂಗಲ ಭಾನುಮತಿ ಅಕ್ಕ ದತ್ತೇರು ಅಂಚೆನೆ ಸಂದೀಪೇರು ಅವೇಲಕ ಹೆಂಗಲ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಅಧ್ಯಕ್ಷರು ಧೀರಾಜ್ ಗಟ್ಟಿ ಅಶೋಕ್ ತಾರನಾಥ್ ಗಟ್ಟಿ ಈಶ್ವರಣ್ಣೆ ಅಂಚೆನೆ ಚಂಚಲಕ್ಕ ಮಿಕ್ಲು ಪೂರ ಅಂಚೆನೆ ನಮ್ಮ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಸರ್ವ ಸದಸ್ಯರೆಲ್ಲ ಶ್ರೀರಾಮ ಮಹಿಳಾ ಮಂಡಲದ ಸರ್ವ ಸದಸ್ಯರೆಲ್ಲ ಮಾತೆರೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಮಂತದ್ದು ಇನ್ನಿತೊಂಜಿ ಈ ಕ್ರೀಡೋತ್ಸವ ಪ್ರತಿ ವರ್ಷಲ ಕ್ರೀಡೋತ್ಸವವನ್ನು ನಮ್ಮ ಈ ಒಂಜಿ ಮೈದಾನ ನಡಪೊಂದಿಲ್ಲ ನಂಗೊಂಜಿ ವಿಶೇಷ ಇಂಚಿನ ಬಂಡ ಇಂಚಿನ ಒಂಜಿ ಮೈದಾನ ಉಪ್ಪುನಿ ಅಂಡ ನಮ್ಮ ಶ್ರೀರಾಮ್ ಫ್ರೆಂಡ್ ಸರ್ಕಲ್ಡ್ ಮಾತ್ರ ನಂಗೆ ಒಂಜಿ ಭಾರಿ ಒಂಜಿ ಖುಷಿ ಇತ್ತೆಂಗೆಲ್ಲ ಭಾನುಮತಿ ಸಿಸ್ಟರ್ ಮನ್ಲಕ್ಕನೆ ಏತೋ ಜನ ಮೂಲು ಕ್ರೀಡೆಡು ಎಡ್ಡೆ ಪುದರ್ ಗಂತಿನಕಲು ದಯಬಂಡ ಎಂಕಲ್ಪುರ ಇಲ್ಲಿ ಒಪ್ಪುನಾಗನೆ ಅಮರ್ನಾಥ್ ನಂಚಿನಾಕಲ್ ಅತ್ತನ ನಮ್ಮ ಹಿರಿಯರ್ ನಾಕಲು ಕಬಡ್ಡಿಗೆ ಒಬ್ಬುದು ಮೂಲ ಲಂಕೊಂಜಿ ಶ್ರೀರಾಮ ಫ್ರೆಂಡ್ ಸರ್ಕಲ್ಗೆ ಪುದಾರ್ ಕೊನೆ ಇದೀರಿ ಅವೇ ಪುದಾರ್ನ ಇತ್ತೆ ನಮ್ಮ ಕ್ರಿಕೆಟ್ ಇಡ್ಲ ಓರಿಪೋಂದಿಲ್ಲ ದಯಬಂಡ ಎಂಕಲ್ ಕ್ರಿಕೆಟ್ದ ಒರಿಯರಿನ ಪುದಾರ್ ಬಂಡ ಆಯನಂಬಿ ಅಂಡ ಶ್ರೀರಾಮ ಫ್ರೆಂಡ್ ಸರ್ಕಲ್ ದಾಖಲು ಐತಾರ್ದಾನಿ ಸಾಧಾರಣ ಕಡಿಮೆ ಪಕ್ಷ ಮಂಡಲ ಕಾಂಡೊಂಜಿ ಒರಂಬರೆಗೆ ಶುರು ಅಂಡ ಮಧ್ಯಾಹ್ನ ಮೂಜರೆ ಗಂಟೆ ಮುಟ್ಟಲ ಒನಸಿದ್ದ ಅಂದ ಅವೊಂಜಿ ಕ್ರೀಡೆಗೆ ಭಾರಿ ಸ್ಫೂರ್ತಿಯಾಗಿ ನಂಚಿನ ಒಂಜಿ ಉತ್ಸವವನ್ನು ಕೊರೊಂದುಲ್ಲೇರು ಖಂಡಿತವಾದಲ ಇಂಚಿನ ಉತ್ಸವಡು ಇತ್ತದ ತುಯರ ಬಂಡ ಎಲ್ಲಿಯ ಜೋಕುಲೇರ್ದಿಂಚಲ ಈ ಗ್ರೌಂಡು ಒಂಜಿ ಕ್ರೀಡೆನು ಎಡ್ಡೆ ಸ್ಫೂರ್ತಿದಾಯಕವಾದ ಕೊರ್ದು ಶ್ರೀರಾಮ ಫ್ರೆಂಡ್ ಸರ್ಕಲ್ಗೆಲ್ಲ ಒಂಜಿ ಎಡ್ಡೆ ಪುದಾರ್ನ ಕೊರ್ಪುಣ ಅಂಚಿನ ಯೋಗ್ಯ ಎಲ್ಲ ಕೊರ್ತೇರು ದುಂಬುದ ದಿನೊಟ್ಟು ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಇಂಚಿನನೆ ಒಂಜಿ ಎಡ್ಡೆ ಕಾರ್ಯಕ್ರಮವನ್ನು ಆವಡು ಇದು ನಡಪುರಂಚಿನ ಕ್ರೀಡಾಕೂಟ ಮಾತೆರ್ಲ ಸೇರೊಂದು ನಂಗೆ ಗೆಂದಡೆ ಸೋಪಾಡು ದಯಬಂಡ ಒಂಜಿ ಪ್ರತಿಮೆ ಮುಖ್ಯಗೆ ಇನ್ನಿತ್ತೆ ಬೆಂಗಳೂರದ ಊರು ಕಂಬಳ ಒಂದುಂಡು ದಯಬಂಡ ಮುಲ್ಪಾಡ್ದಲ ಎರುಕ್ಲೇನು ಪೂರ ಕೊನೋದು ಅಲ್ಪ ಕಂಬಳ ಅಂತಂದ್ರು ದಯಬಂಡ ಒಂಜಿ ಅಕ್ಲೆಗೊಂಜಿ ಪುದಾರಿಗೆ ಮುಲ್ತುರ್ದ ನಮ್ಮ ದಕ್ಷಿಣ ಕನ್ನಡದಲ್ಲ ಬೆಂಗಳೂರಿಗೆ ಎರು ಬೋತನಿಗೆ ಉಡುಪಿರ್ದಲ ಎರಳು ಬೋತನಿಗೆ ಕೇರಳದಲ್ಲ ಎರಳು ಬೋತನಿಗೆ ಬಂದಾಗ ಒಂಜಿ ಎರಲೇಗೆಲ್ಲ ಒಂಜಿ ಗೌರವಗೆ ಅವೆಲ್ಲಕ್ಕೆ ನಮ್ಮ ಶ್ರೀರಾಮ ಫ್ರೆಂಡ್ ಸರ್ಕಲ್ ಡಕ್ಲೆಲ್ಲ ಮಾತೆರ ಒಂಜಿ ಎಡ್ಡೆ ಗೌರವ ತಿಕ್ಕಡು ಇನ್ನು ನಡಪುನ ಕ್ರೀಡೋತ್ಸವ ಎಡ್ಡೆ ರೀತಿಯಲ್ಲಿ ಅವಳು ಅಂಚನೆ ಇನ್ನಿಲ್ಲ ಬಯ್ಯಾಗೆ ಪೂರ ಎಲ್ಲೆಲ್ಲ ಬಹುಮಾನ ಕೊರ್ದು ಇನಿ ಸ್ಪೋರ್ಟ್ಸ್ ಎಡ್ಡೆ ರೀತಿಯಲ್ಲಿ ಮನ್ಪರು ಅವೆಲ್ಲಕ್ಕೆ ಎಲ್ಲಂಜಿ 9 ತಾರೀಕಿಗೆ ನಡಪುನಂಚಿನ ಎಕ್ಕ ಭಜನೆಗೆ ಮಾತೆರ್ನಲ್ಲ ಸಹಕಾರ ಒಪ್ಪಡು ಅಂಚನೆ 10 ತಾರೀಕಿಗೆ ನಡಪುನಂಚಿನ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ವಾರ್ಷಿಕೋತ್ಸವ ಅಲ್ಲ ಮಾತೆರ್ಲ ಸೇರೊಂದು ಎಡ್ಡೆ ರೀತಿಯಲ್ಲಿ ಮನ್ಪುಗ ಬನ್ನೊಂದು ಎನ್ನ ಪಾತಿರಂತೆ ಜೈ ಹಿಂದ್ ಜೈ ಕರ್ನಾಟಕ ಈಗ ಮಾತ್ರ ಇಲ್ಲಿ ಒಪ್ಪನಾಗ ದೇ ಗ್ರೌಂಡು ಅಮರ್ನಾಥ್ ರೈಲ ಯುವರಾಜ್ಲ ಭಾರಿ ಸ್ಫೂರ್ತಿದ ಗುಬ್ಬಿನಂಚಿನ ಈ ಗ್ರೌಂಡು ಅಕ್ಲಿನಿ ರಾಷ್ಟ್ರ ಮಟ್ಟದ ಪುದರದೆ ತೊಂದರೆ ಅವೇ ರೀತಿ ನನಾತ್ ಜೋಕುಲು ಈ ಗ್ರೌಂಡ್ ಗೊಬ್ಬಿನಕ್ಲಿನಿ ರಾಜ್ಯ ಮಟ್ಟದ ಜಿಲ್ಲೆ ಮಟ್ಟದ ಸ್ಪೋರ್ಟ್ಸ್ ಭಾಗವಹಿಸಿದ ನಮ್ಮ ಗ್ರಾಮಗಳ ಪುದರ್ಕನೆ ಇದ್ದಾರೆ ನೆಕ್ ಮಾತ ಮುತ್ತಲಿಕೆ ವಯಸ್ಸಿನಂಚಿನ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಎಡ್ಡೆ ರೀತಿಯ ನಡುತ್ತೊಂದುಂಡು ಊರ್ದಕ್ಲ ಮಾತ್ರ ಸಹಕಾರಡು ಇನ್ನೊಂದು ಈ ಮೈದಾನ ಆಟದ ಮೈದಾನದ ಶಾಶ್ವತ ಅದು ಒರಿದ ನನ್ನ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ದಕ್ಲನ ಬಕ್ಕ ಶ್ರೀರಾಮ ಭಜನ ಮಂದಿರ ದಕ್ಲನ ಪ್ರತಿಯೊಂದು ಪದಾಧಿಕಾರಿ ನಕ್ಲನ ಆ ಪ್ರಯತ್ನ ನೀವು ಒರಿದಂಡು ಇಜ್ಜಿನ ನಂದು ಸ್ಮಶಾನ ಪರಂಬೋಕಾದಿತ್ತು ನಾನು ಬದಲಾವಣೆ ಮಲ್ಪರ್ಲ ಕೂಡ ಭಾಳ ಭಂಗ ಇತ್ತಂಡು ಅಂಚಿನ ಕಾಲ ನಂಗೆ ಮೈದಾನ ಒರಿಪಾಯಿ ನಂಚಿನ ಶ್ರೀರಾಮ್ ಫ್ರೆಂಡ್ ಸರ್ಕಲ್ನ ನಮ್ಮ ನೆನಪಿಡಿದೀವಿ ನಪ್ಪನ ನಮ್ಮ ಕರ್ತವ್ಯ ಪಣೊಂದು ಈ ಭಾಗದ ಜೋಕ್ಲಿಗೆ ದುಂಬಾಗ ಸ್ಪೋರ್ಟ್ಸ್ ಕ್ರೀಡೆ ಭಾಗವಹಿಸರೆ ಹೆಚ್ಚಿನ ಅವಕಾಶ ತಿಕ್ಕುಲೆಕ್ಕ ನಮ್ಮ ಮಾತಿರ್ಲ ಸಹಕಾರ ಮಲ್ಪಗ ನಮ್ಮ ಗ್ರಾಮದ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಪುದರ್ ಒರಿಪಾನ್ಗ ದುಂಬು ಏತು ಜನ ಪ್ಲೇಯರ್ಸ್ ಮುಟ್ಟದ ಗುಬ್ಬುಲ್ದೇರ ನನಾತ್ ಎಡ್ಡೆ ಪ್ಲೇಯರ್ಸ್ ಮುಲ್ಪ ಉದ್ಭವ ಆವಡು ಪಂಡೊಂದು ಈ ಇನಿ ಭಾಗವಹಿಸಿದಂಚಿನ ಜೋಕುಲು ಸೋಲು ಗೇಲುನ ಲೆಕ್ಕ ಮಲ್ಪಂದೆ ಗೆಂದಿನಕ್ಕಲು ನನಾತು ದುಮುಪಾರ ಪ್ರಯತ್ನ ಮಲ್ತೊಂದು ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟ ಪೊಪ್ಪುಲೆಕ್ಕ ಸೋತಿನಕ್ಕಲ್ಲ ಪಿರಬೂರಂದ ಎಂಕಲು ಬರ್ಪಿನ ಸಲದ ಗೇಮ್ ಎಂಕಲ್ಲ ಗೆಂದುವ ಪನ್ಪುನ ಭಾವನದಿ ಒಂದು ನನಾತು ಸ್ಫೂರ್ತಿಡ್ ಟ್ರೈನಿಂಗ್ ಕಲ್ತೊಂದು ಎಡ್ಡೆ ಸ್ಪೋರ್ಟ್ಸ್ ಮ್ಯಾನ್ ಆದ ಗೆಂದರೆ ಭಾಗವಹಿಸಲಿಕ್ಕೆ ಮಾತಿರಗಳ ಭಗವಂತೆ ಆಶೀರ್ವಾದ ಮಲ್ಪಡೊಂದು ಪಣೊಂದು ಈ ಸಂದರ್ಭಡು ನಿಖಿಲ ದುಮ್ಮುಂತುದ ಪಾತ್ರ ಅವಕಾಶ ಮಲ್ತು ಕೊಡ್ತಿನ ಶ್ರೀರಾಮ್ ಫ್ರೆಂಡ್ ಸರ್ಕಲ್ಗೆ ಬಕ್ಕ ಶ್ರೀರಾಮ ಭಜನ ಮಂದಿರದ ಬಕ್ಕ ನಿಕ್ಲೆ ಮಾತಿರಗಳ ಪದಾಧಿಕಾರಿಗಳಿಗೆಲ್ಲ ನಿಕ್ಲೆ ಮಾತಿರಗಳ ಎನ್ನ ಉಡಲ್ ಜಿಂಜನ ಸುಲ್ಮನ್ ಸಂದ ಒಂದೆರಡು ಪಾತ್ರ ಚುಕ್ಕೆದಿಪ್ಪೆ ಜೈ ಹಿಂದ್. ಇವತ್ತು ವಿಶೇಷವಾಗಿ ನಮ್ಮ ಶ್ರೀರಾಮ ಭಜನಾ ಮಂಡಳಿಯವರು ಆಯೋಜಿಸಿದಂಥ 55ನೇ ವರ್ಷದ ಕ್ರೀಡೋತ್ಸವ ಜೊತೆಗೆ ನಾವು ರಾಷ್ಟ್ರೀಯವಾಗಿ ಇವತ್ತು ಸಂಭ್ರಮಿಸಬೇಕಾದ ಇನ್ನೊಂದು ಹಬ್ಬ ಸಂವಿಧಾನವನ್ನು ಅಂಗೀಕರಿಸಿದ ದಿನ
1949 ನವೆಂಬರ್ 26ನೇ ತಾರೀಕು ನಮ್ಮ ರಾಷ್ಟ್ರದ ಸಂವಿಧಾನ ಅಂಗೀಕರಿಸಲ್ಪಟ್ಟಿದೆ. ಹಾಗಾಗಿ ರಾಷ್ಟ್ರಾದ್ಯಂತ ಇವತ್ತು ಅಲ್ಲಲ್ಲಿ ಸಭೆ ಸಮಾರಂಭಗಳು ವಿಜೃಂಭಣೆಯಿಂದ ನಡೀತಿವೆ. ಆ ಪ್ರಯುಕ್ತ ನಮಗೂ ಒಂದು ಅವಕಾಶ ಇವತ್ತು ಸಿಕ್ಕಿತ್ತು, ಎಲ್ಲರ ಜೊತೆ ಸೇರಿ ಮಾತನಾಡುವಂಥ ಅವಕಾಶ. ಇದು ಇವತ್ತು ಕ್ರೀಡೋತ್ಸವ. ದೀರ್ಘವಾಗಿ ಭಾಷಣ ಮಾಡುವ ಸಮಯ ಅಲ್ಲ. ರಾಷ್ಟ್ರದ ಸಂವಿಧಾನದಲ್ಲೂ ಕೂಡ ಕ್ರೀಡೆಗಳಿಗೆ, ಆಟೋಟ ಸ್ಪರ್ಧೆಗಳಿಗೆ ತುಂಬ ಸ್ಥಾನಮಾನ ಇದೆ. ಆರೋಗ್ಯ ವರ್ಧನೆ, ಫಿಟ್ ಇಂಡಿಯಾ ಎನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ಇದು ಹೊರಬರ್ತದೆ. ಎಲ್ಲರೂ ವಯಸ್ಸು, ಜಾತಿ, ಅಂತರ ಯಾವುದೇ ಇಲ್ಲದೆ ಉತ್ತಮವಾಗಿ ಭಾಗವಹಿಸುವುದೇ ಪ್ರೈಸ್, ಅದೇ ಬಹುಮಾನ. ಅದರಲ್ಲಿ ಹೆಚ್ಚುವರಿಯಾಗಿ ಯಾರು ಸ್ಕಿಲ್, ಕೌಶಲ್ಯಗಳನ್ನು ತೋರ್ಪಡಿಸ್ತಾರೋ ಅವರಿಗೆ ಪ್ರಥಮ, ದ್ವಿತೀಯ ಬಹುಮಾನಗಳು ಸಿಕ್ಕುತ್ತವೆ. ಜೊತೆಗೆ ಇವತ್ತು ನಡೆಯುವಂಥ ಎಲ್ಲ ಕ್ರೀಡೆ, ಆಟೋಟ ಸ್ಪರ್ಧೆಗಳಿಗೆ ಸಂಬಂಧಿಸಿದಂಥ ಎಲ್ಲ ಬಹುಮಾನಗಳನ್ನು ನನ್ನ ವತಿಯಿಂದ ಭರಿಸಲು ಇಚ್ಛಿಸುತ್ತೇನೆ. ಈ ಒಂದು ಅವಕಾಶಕ್ಕೆ ತಮ್ಮೆಲ್ಲರೂ ಪ್ರೀತಿಯಿಂದ ಈ ಸ್ಥಾನವನ್ನು ಕೊಟ್ಟಂಥ ನಿಮಗೆಲ್ಲರಿಗೂ ವಂದಿಸುತ್ತಾ, ಈ ಪ್ರೀತಿ ಹೀಗೆ ಮುಂದುವರಿಯಲಿ. ನಮ್ಮ ಸ್ಥಳೀಯವಾಗಿ ಇರುವಂಥ ಈ ಮೈದಾನ ಉತ್ತಮವಾದ ಮೇಲ್ಪಂಕ್ತಿಗೆ ಬರಲಿ ಎಂದು ಆಶಿಸುತ್ತಾ ನನ್ನ ಒಂದೆರಡು ಮಾತಿಗೆ ಅಂತ್ಯವಿರಾಮ ಹಾಕ್ತೇನೆ. ಜೈ ಹಿಂದ್. ಮಧ್ಯಭಾಗಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧೀರಜ್ ಗಟ್ಟಿ ಅವರನ್ನು ಕರ್ಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮ ಭಜನಾ ಮಂಡಳಿ ಅಧ್ಯಕ್ಷರಾದಂಥ ಅಶೋಕ್ ಗಟ್ಟಿ ಇವರು, ಮಾಜಿ ಅಧ್ಯಕ್ಷ ತರಾಂತ್ ಗಟ್ಟಿ ಇವರು ತೆಂಗಿನಕಾಯಿ ನಡೆಯುವುದರ ಮೂಲಕ ವ್ಯಕ್ತಿತ್ವವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಾರೆ. ಭಗವಂತ ಈಗ ಕ್ರೀಡಾಕೂಟಕ್ಕೆ ವ್ಯಕ್ತಿತ್ವವಾಗಿ ಚಾಲನೆ ನೀಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಉತ್ತಮವಾದ ಅಂತರ ಕಂಡು ಬರ್ತಾ ಇದೆ. ಉತ್ತಮ. ಇಲ್ಲಿ ಮೊದಲಿಗೆ ಇಂಡಿವಿಜುವಲ್ ಈವೆಂಟ್ಸ್ ನಡೀಲಿಕ್ಕೆ ಉಂಟು. ಅಂಗನವಾಡಿ ಮಕ್ಕಳಿಗೆ ರ್ಯಾಪಿಡ್ ಜಂಪ್, ಬಾಯ್ಸ್ ಅಂಡ್ ಗರ್ಲ್ಸ್, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್, ಬಾಯ್ಸ್ ಅಂಡ್ ಗರ್ಲ್ಸ್ 50 ಮೀಟರ್ ರನ್ನಿಂಗ್ ರೇಸ್. ಮಹಿಳಾ ಭಾನುಮತಿ ಮೇಡಮ್ ಅವರು ಬ್ಯಾಟಿಂಗ್ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಅವರಿಗೆ ಸಂಚಾಲಕ ಅಧ್ಯಕ್ಷರು ಹೆಸರುಗಾರಿಕೆ ಮಾಡಬೇಕು ಅಂತ ಕೇಳಿಕೊಳ್ತಾನೆ.